Hello, welcome back to my channel. So it's the ice roller. Yappa. Oh, first time try one. So ini idada panda get ready with me video antondurle. Sari look onji ini madime upayaru nancha sari paadundille ancha. Oh. ಸರಿ ಆಯ್ತು. ಐಸ್ ರೋಲರ್ ಫುಲ್ ರೌಂಡ್ ಬರ್ಡ್ ಇತ್ತು ಒಂದು ಇಂಚವತ್ತು ಈ ಸೈಡ್ ಅಪ್ನದಕ್ಕೆ ಹೆಚ್ಚು ಗೈಸ್ ಕ್ಯಾನ್ ಇದು ಪುರ ಬಾರ್ದು ಮೆತ್ತ ಪುರ ಇಟ್ಸ್ ವೆರಿ ಕೋಲ್ಡ್. ಗಿನೋಲ ಡೈಲಿ ನಾನು ಯೂಸ್ ಮಾಡ್ತಾರೆ ಅಲ್ಲಿ ತಪರೂಪ ಮಾಡ್ಕೊಳ್ಳಿ ದಾಯಪಂಡ ಡೈಲಿ ಅಂತ ನಾವು ಒಂಥರ ಸ್ಕಿನ್ ವ್ರಿಂಕಲ್ಸ್ ಹಂಚಿ ಬರುವಾರು ಬೇಗ ಜಸ್ಟ್ ಫಾರ್ ಗ್ಲೋಗೋಸ್ಕರ ನಾನು ಅಪರೂಪಕ್ಕೆ ಯೂಸ್ ಮಾಡ್ಕೊಳ್ಳಿ ಆಯ್ತು. ಎವೋ ಈಗ ಒಂಚೂರು ಮುಟ್ಟೆ ಎಲ್ಲ ಕೆಲವು ನೆಟ್ಟೆ ಮೀಪೀರು ಮಾರಿದ ಆಯ್ತು. ಐಸ್ ರೋಲರ್ ಅದಕ್ಕೆ ಒಂಚೂರು ಫೇಶಿಯಲ್ ಚೂರು ಫೇಶಿಯಲ್ ಯಾರು ಇಲ್ಲಿ ರಿಮೂವ್ ಮಾಡ್ಬೋದು. Yeah guys. ಐಬ್ರೋಸ್ ಅಂತ ಬದಲು ಸೋವೆನ್ ಮಾಡ್ಬೇಕ ಐಬ್ರೋಸ್ ಜಂಪ್ ಮಂಡ ಈ ರೇಸರ್ ಯೂಸ್ ಮಾಡ್ತದೆ ನಟೆ ಫುಲ್ ತೆಪ್ಪೊಡಿ ಜಿಂಚ ಅಪ್ಪ ಶೇಪರ್. ಸೊ ಇತ್ತೆ ಭಯಂಕರ ಓದರ್ಶನ ನೋಡಿಸಿ ನಿದ್ರೆ ಹಾರರ್ ಮೂವಿದು ಒಂದೆಲ್ಲ ಅಮ್ಮ ಪೋಯರು ಮದಿಮೆಗಾರಕ್ಕೆ ದಾರೆ ಟೆಂಪಲ್ಡು. ಸೊ ಅಂಚಾಡೆ ಪೋಯರು ഞാൻ ದಾರಕ್ಕೆ ಪೋಪಿಷನ್ ಡೈರೆಕ್ಟ್ ಹಾಲ್ಗೆ ಪೋಪೆಂಚ ഞാനിത്തെ ಮೂಲೆಯಲ್ಲೇ ಇಚ್ಚೇರಿ ನೋಡ್ತೀನಿ ನಾನು ಬಿದರೋಡು ಸಾರಿ ಬರುತ್ತಾರೆ. ಸೊ ಯಾ ಐತೆ ಫಸ್ಟ್ ಎಂದಾದ ಮನ್ಪುಂಡ ಹೇರ್ನ ಕರ್ಲಿ ಮನ್ಪುವೆ ಏನೋ ಒಂದು ಬೋರ್ ಹಾಕ್ಕೊಂಡು ಸ್ಟ್ರೈಟ್ ಹೇಗಿತ್ತು ಕರ್ಲಿ ಇಷ್ಟಪಡು ಕರ್ಲಿ ಮನ್ಪುಕ. ಯಾ ಸ್ಟಾರ್ಟ್ ಭಯಂಕರ ಒಂದು ಉಂಡು ಮಾತ್ರ ಒಂದು ಮಾಡ್ಕೊಂಡು ನಾನು ಆ್ಯಕ್ಚುಲಿ ಮಲಮಲ್ಲ ಒಂದು ಅನಿಸಿದೆ ತೊಂದರೆ ಸೆಟ್ ಇಟ್ಲೆ ಹಂಗೆ ಕರ್ಲಿ ಕರೆಕ್ಟ್ ಆತಿಜವ ಅದು ಕಾಸ್ಟ್ಲಿ ಕೊಡ್ತಿಲ್ಲ ಬಟ್ ಒಂದು ಎಂಟು ಜಸ್ಟ್ ಏನೈತ ಒಂದು ಮಸ್ತ್ ಕಮ್ಮಿ ಕೊಡ್ತಂದು ನೀವು ಮೀಶೋ ನಾರ್ಮಲ್ ಪರ್ಚೇಸ್ ಮಾಡ್ತೀನಿ ನಾನು ಬಟ್ ಆಂಡಲ್ಲ ಬಟ್ ಹಿಂಗೆ ಹೆಂಗೆ ಆಂಡಲ್ಲ ಮಸ್ತ್ ಏನ ಎಂಗೇಜ್ಮೆಂಟ್ದು ಕರ್ಲಿ ಮೆಂತ್ ಕೊಡ್ತಂದು ಹೆಂಗೆ ಯಾ ಒಂದು ಹೆಂಗೆ ಇಷ್ಟ ಅಂಡ ಆ್ಯಕ್ಚುಲಿ ಮಸ್ತ್ ಕಮ್ಮಿ ಇಡಲ್ಲ ಅಂಡ ಈಗಿನಟ್ಟು ಸಾರಿ ಅಂಡ ಪಾಡ್ರೆ ತೋಡು ಬಟ್ ಒಂದು ಮಸ್ತ್ ಉದ್ದ ಇಜ್ಜಿ ಸೊ ಒಂಚದ ಒಂದು ಚಿನ್ನ ಸಾರಿದ ತಿರ್ತುಂಡತ ನೇರಿಯ ಒಂದೆಟ್ಟು 10 ನೆಟ್ಟು ಉಂಟು ತೂಕ ವಯಸ್ಸು. ಕರ್ಲಿ ಮಾಡ್ತದಕ್ಕೆ ಇತ್ತದಾದ ಬಂಡ ನಾರ್ಮಲ್ ಕರ್ಲಿ ಮಾತ್ರ ಉಂಟಂದು ನಿಮಗೆ ಬಟ್ ಸ್ಪ್ರೇ ಬಾಂಡ ಉಂಟು ಸೊ ಅನ್ಸತ್ ಕರ್ಲಿ ಮಾಡ್ತಾರೆ ಬಟ್ ಅವು ಎಲ್ಲದಾನಗೋ ಚಿಟ್ಟು ಅದಿಪ್ಪು. ಸೊ ಗೈಸ್ ಇತ್ತೆ ಕರ್ಲಿ ಪುರ ಮಲ್ತಾಂಡು ಬೆಟರ್ನ. ಸೊ ಇತ್ತೆ ಏನೋ ಅನ್ಕೊಂಡೆ ನಾನು
ಸೊ ಫಸ್ಟ್ ಬರ್ಚಿವೆ ಕೂಜಲ್ ಇನ್ಶಾಲ್ತನದೆ ವಾವ್ ഇത് ഇഞ്ചാണ്ട് ഓ മൈ ഗോഡ് ഞാൻ ധർമ്മ കെട്ടിയാണ് बघा ओ गॉड आहे ना कुठे पुरा हळांड गाईस पुरा हळांड दायरेच मग तू का दायदा आपण फायनल दादा बनवतो फस्ट आणि ते मेकअप म्हणतो ना ಫಸ್ಟ್ ಟೋನರ್ ಪಾಡ್ಗೆ ಟೋನರ್ ಮೇಕಪ್ ಹತ್ತು ಸ್ಕಿನ್ ಕೇರ್ ಮಾಡ್ತಾನೆ ಟೋನರ್ ಪಾಡ್ಗೆ ಆಲ್ರೆಡಿ ಲೇಟ್ ಹಂಗೆ ಸಿಟ್ಟು ಪತ್ತಾರ ಅಂಡ್ ಇತ್ತು 11 ಗಂಟೆಗೆ உங்களுக்கு இதோட அழுத்து வசுதனாக்குள்ள அழுத்து ಬರ್ಪೇರು ಆಗ್ಲಿಲ್ಲ ನಡೆದು ಮೇರೆ ಲತ ಬೇರೆ ಬರ್ಪೆ ಅಂತೀರಿ ಆಯ್ತು 10 ಗಂಟೆಗೆ ಪಿದಾಡು ಪತ್ತಾರ ಅಂಡ್ ನಾನು ಸೀರೆ ತುತ್ತೋಡು ಊರೇ ಮರಾಮ ಕ್ಲಿಯರ್ ಲೆಜ್ಜರ್ ಗೈಸಿ ನಾನು ನೋಡ್ತೀವಿ ಸೀರೆ ತುತ್ತೋಡತ್ತೆ ಇಂಚ ಯಾ ಗೆಟ್ ರೆಡಿ ವಿತ್ ಮೀ ತಂದು ವಿಡಿಯೋ ಸೊ ಪ್ರಪ್ಪ ಪಿದಾಡುತ್ತೆ ನೆಕ್ಸ್ಟ್ ಏನಿತ್ತು ಮಾಯ್ಶ್ಚರೈಸರ್ ಪಾಡೋಲ್ಲ ಲ್ಯಾಕ್ಮೇದ ನೆಕ್ಸ್ಟ್ ಏನು ಮಾಡೋದಿಲ್ಲ ಒಂದು ಸನ್ಸ್ಕ್ರೀನ್ ಬಟ್ ಏನಂತೆ ಬಾಡಂತ ಆಯ್ ಬಲ್ಲೆ ಪುನೀತಿಲ್ಲ ಗಮ್ಮತ್ ಬಂಡ ಬೇಗ ಖಾಲಿ ಆಗ್ಬೇಕು ನೆಕ್ಸ್ಟ್ ಅವಂಡು ನೆಕ್ಸ್ಟ್ ಫಸ್ಟ್ ಸ್ಕಿನ್ ಕೇರ್ ಪೂರ ಮಂತಂಕ ಲಿಪ್ ಬಾಮ್ ನೆಕ್ಸ್ಟ್ ಮಾರ್ಲಿಂಗ್ ಜೋರುಂಟು ಸೆಂಟ್ ನೆನ್ನೆ ಲಿಪ್ಸ್ಟಿಕ್ ಪಾಡ್ದು ಪಿಂಕ್ ಕಲರ್ದು ಆ್ಯಂಡ್ ಲಿಪ್ ಲೈನರ್ ಆ್ಯಂಡ್ ದಿಸ್ ಒನ್ ಅದೇ ಪಂಡ ನಾನು ಟೈಮ್ ಈಚಿಂಗ್ ಏಸಾಡ್ರಿ ಮೊಬೈಲ್ದು ಒಂದು ಮೇಕಪ್ ಅಂತ ನೋಡತ್ತೆ ಸೀರಿಯಸ್ಲಿ ಕೆಟ್ಟು ಐಬ್ರೋ ಈಸ್ ಮಸ್ಟ್ ಗೈಸ್ ಇದು ಒಂಥರ ನಮಕ್ ಅದನ್ನ ಫುಲ್ ಲುಕ್ ಚೇಂಜ್ ಮಾಡಿ ಬಂಡ ಐಸ್ ಆ್ಯಂಡ್ ಐಬ್ರೋಸ್ ಫೌಂಡೇಶನ್ ಬೇಕು ಸ್ಟ್ರೋಕ್ ಕ್ರೀಮ್ನ ಮಿಕ್ಸ್ ಮಾಡಿ ಮಾಡ್ಕೋಬೇಕಲ್ಲ ವರ್ಷ ಫೌಂಡೇಶನ್ ಆಗ ತಿಜ್ಜಿಂದ ಅನಿಸುತ್ತೆ ಬಣ್ಣೆ ಫೌಂಡೇಶನ್ ಜಾಸ್ತಿ ಮಾಡಿಸ್ತು ಅಂದೆ ಈದ್ ಫೌಂಡೇಶನ್ ತೊಂಡ ಯಾವ ನೆಕ್ಸ್ಟ್ ಸ್ಟ್ರೋಕ್ ಕ್ರೀಮ್ ಮಿಕ್ಸ್ ಮಾಡ್ಬೋಣ ಸ್ಕಿನ್ ಕಲರ್ ಬರ್ತಲ್ಲ ಸ್ಕಿನ್ ಕಲರ್ ಬರ್ತಿಸಿ ಪಿಂಕಿಶ್ ಬರ್ತಾನೆ ಇತ್ತೆ 10 ಗಂಟೆ ಉಂಟು ಇತ್ತೆ ಅಗುಲು ಅಲ್ತು ಬಿದಾಡ್ ದಿಪ್ಪಿರು ಅಗುಲು ಬಿದಾಡ್ನಾಗಲ್ಲ ಏನು ಇತ್ತು ದಾದಾ ಚೂರು ಬೇಗ ಹೋಗ್ತದೆ ಅವಳು ನಂಜಿ 8 ರೇಂಜ್ ಇಪ್ಪಣೊಂದು ಬರೋ ತುಯ್ಯಾರಾಯ್ತು ಓಕೆ ಈಗ ಬ್ಲಷ್ ಬಣ್ಣ ಮಸ್ತ್ ಇಷ್ಟ ಗೈಸ್ ನನಗೆ ಒಂದೊಂದು ದಾರಿ ಉಂಟು ದಾದ ಹೋಗ್ತಾನೆ ಬ್ಲೆಂಡ್ ಬ್ಲಷ್ ಉಂಡು ಬಟ್ ಇನ್ನೊಂದು ಲಿಪ್ಸ್ಟಿಕ್ ಉಂಡು ಸೊ ಒಂದೊಂಚೂರು ಒದ್ದೈತಲ್ಲ ಒದ್ದೆ ಬಾರ್ದು ಫುಲ್ ಆತಲ್ಲ ಸೊ ನೆನ್ನೆ ನಾನು ಬ್ಲಷ್ ಯೂಸ್ ಮಾಡ್ಬೋದು ಬಣ್ಣ ಅದು ಮಸ್ತ್ ಅಂದರೆ ಫುಲ್ ಪಿಂಕಿಶ್ ಉಂಡು ಬ್ಲಷ್ ಆತ ಇಷ್ಟ ಓಕೆ ಡನ್ ಗ್ಲೋದ ಉಂಡು ಫಿಕ್ಸರ್ ಸ್ಪ್ರೇ ಪಾಡ್ರೆ ಆಗುಜಿ ಸೊ ಅದಕ್ಕೋಸ್ಕರ ಏನಾದ್ರು ಮಾಡ್ಕೊಂಡು ಜಸ್ಟ್ ಟ್ಯಾಪ್ ಮಾಡ್ಬೋಗ
ಇಸ್ ಹೈಲೈಟರ್ ಓ ಅಂದಾದ ಪೂರ ಯೂಸ್ ಮಾಡ್ದೆ ಬಣ್ಣಿಸುತ್ತ ಒಂದು ನಾನು ಯೂಸ್ ಮಾಡ್ತಿರೋ ಫೌಂಡೇಶನ್ ಲ್ಯಾಕ್ಮೇದ ಆ್ಯಂಡ್ ಸ್ಟ್ರೋಕ್ ಕ್ರೀಮ್ ಬರ್ತದೆ ಫೇಸಸ್ ಕೆನಡದ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತೆ ಅದಕ್ಕೆ ಬ್ಲಷ್ಗೆ ಏನು ಯೂಸ್ ಮಾಡ್ತೀನ ಲಿಪ್ಸ್ಟಿಕ್ ಮತ್ತು ಪುದರ್ ಚೆಕ್ ನಾನು ಕಡ್ಲೆ ಅದಕ್ಕೆ ಕಡೆ ಲಿಪ್ ಬಾಮ್ ಯೂಸ್ ಮಾಡ್ತೀನ ಸ್ಟ್ರಾಬೆರಿ ಶೈನ್ದ ಲಿಪ್ ಕೇರ್ ಹಿಮಾಲಯದಕ್ಕಲ್ಲ ಆ್ಯಂಡ್ ಅದಕ್ಕೆ ಸನ್ಸ್ಕ್ರೀನ್ ಹಿಡ್ದು ಯೂಸ್ ಮಾಡ್ತೀನಿ ನಾನು ಲ್ಯಾಕ್ಮೇದ ಸನ್ಸ್ಕ್ರೀನ್ ಕ್ಯಾತೆ ಯೂಸ್ ಮಾಡ್ತೀನಿ ಆ ಬೊಕ್ಕ ನಾನು ಒಂದು ಗ್ಲೋ ಮಿಸ್ಟ್ ಯೂಸ್ ಮಾಡ್ತೀನಿ ಪಿಕ್ಸಿದಕ್ಕಲ್ಲ ಈಗ ಡ್ರೈ ಸ್ಟೋನಲ್ಲಿ ಯೂಸ್ ಮಾಡ್ತೀನಿ ಅಂದು ಸ್ಕಿ ಕ್ಯಾಪ್ ಪ್ರೋದ ಓಕೆ ಈತೆ ಏನಿತ್ತು ಯೂಸ್ ಮಾಡಿ ಸದ್ಯಕ್ಕೆ ನೆಕ್ಸ್ಟ್ ನಾನು ಹೈಲೈಟರ್ ಅದು ನಾನು ಯೂಸ್ ಮಾಡ್ತೀನಿ ಇದು ವೆಟ್ ಆ್ಯಂಡ್ ವಿಲ್ಡ್ ಹಲೋ ಮೆಗಾ ಗ್ಲೋ ನೋ ಇಟ್ಸ್ ನಾಟ್ ನ್ಯಾಚುರಲ್ ಈಗ ಒಂದು ಬುರ್ಚಿ ಕ್ಯಾನ್ಸಲ್ ಗೈಸ್ ನೆಕ್ಸ್ಟ್ ನಾನು ಇಂದು ಯೂಸ್ ಮಾಡ್ಬೇಕು ಅದು ಪಂಡ ಆಲ್ರೆಡಿ ಸ್ಟಿಕ್ಕಡ್ ಉಂಟು ಸೊ ಒಂದು ಪಂಡ ಪರ್ಫೆಕ್ಟ್ ಹೈಲೈಟರ್ ಎಮ್ದ ಬ್ಲಷ್ ಆ್ಯಂಡ್ ಹೈಲೈಟರ್ ಬರ್ಕೊಂಡು ಸೊ ಯಾ ಗೈಸ್ ಹೈಲೈಟರ್ ಕೂಡ ಪಾಡ್ದಾಂಡು ಯಾ ಓಕೆ ಇದು ಯಾವ ನಾನು ಒಂದು ಪಾಡ್ಗೊಂಜಿ ನೆಕ್ ಕಣ್ಣಿಗೆ ಗೈಸ್ ಕಾಂಟೋರ್ ಅಂತ ಪಾಡಿ ಒಂತೆ ಅದು ಪಾಡ್ತಿದ್ವಿ ನೆಕ್ಸ್ಟ್ ಇತ್ತೆ ಏನೇ ಬಲ ಗೋಲ್ಡೇ ಯೂಸ್ ಮಾಡೋಣ ಚೂರು ಗೋಲ್ಡ್ ಬಾಡ್ಗವಿದ್ದಾಗ ಯಾ ಗೈಸ್ ಕಣ್ಣದ ಸೊ ಗೈಸ್ ನಾನು ಬ್ಲೌಸು ಸ್ಕರ್ಟು ಪೂರ ಪಾಡ್ದ ನಾನು ಸಾರಿ ತುತ್ತಾರೆ ಒಂಜೆ ಬಾಕಿ ಸೊ ಇತ್ತದಾದ ಅನ್ಪೆ ನಾನು ನನ್ನ ಗ್ಲೂ ಉಣ್ಗುದುಂಡು ಸೊ ನಾನು ಫಿಕ್ಸ್ ಮಾಡ್ಬೆ ಇದು ಮಸ್ತ್ ಪಡ್ತು ಕಾತೆ ಒಂಚಿಂಚು ಪೋಯನ ಮಸ್ತ್ ಪಡ್ತಾಂಡು ಇಟ್ಸ್ ನಾಟ್ ವರ್ಕಿಂಗ್ ಸೊ ಅಂತ ಗ್ಲೂ ಮಾಡಪ್ಪ ನಾನಂತ ಬೇಗ ಫಿಕ್ಸ್ ಮಾಡ್ಬೋಗ ಗಾಡಿ ಏನಿದೆ ಕಿವಿತನ ಆಡೊಂದಿಲ್ಲ ಗೈಸ್ ಹಿಂಗೆ ಕಿವಿತಲ್ಲ ತಿಕ್ಕೊಂದಿಚ್ಚು ತಾಯ್ತಂದ ಅಷ್ಟೇ ಹೆಂಗೆ ಕಟ್ತಾವೆ ನಾನು ಅಕ್ಷಯ ರೀತಿ ಹಿಡ್ದು ಇದೊಂದು ಗೈಸ್ ಒಂದು ನೆಕ್ಲೆಸ್ ಶೋಗಂಡದೆ ಯಾ ಇಟ್ಸ್ ಸೂಟ್ಸ್ ಓಕೆ ನಾನು ಪೋಂಡು ಎತ್ತಲ್ಲ ಗ್ಲೂ ಪೋಂಡು ನಿನ್ನ ವಸ್ತೇನೆ ನಿನ್ನೆ ಗೈಸ್ ಏತ್ ಸರ್ತಿ ಗ್ಲೂ ಪಂಡು ಉಂಟೊಂದು ಹೆಚ್ಚು ನಾನು ಐಲೈನರ್ ಪಾಡು ಲಿಪ್ಸ್ಟಿಕ್ ಪಾಡು ಕಾಲ್ ನಿಂತು ಕಾಲ್ ಬರೋದು ಹೆಂಗೆ ಗೊತ್ತುಂಡೆ ಈ ಹೊರ ಲೇಟ್ ಆಡಲ ಉಂಡದೆ ಎಲ್ವ ಕೈ ನೋಡಿ ಅಡ್ಜಸ್ಟ್ ಮಾಡ್ಬಾರ ನಾ ಲೇಟು ಫುಲ್ ನಡ್ಕೊಂಡು ಕೈ ಪೂರ ಶಿವರ ಅವನು ಬ್ಯಾಂಗಲ್ ಬಾಡು ನನ್ನ ಪಿಂಪಲ್ದಲ್ಲ ಅವನು ಒಂಥರ ಡಲ್ ತೋಜು ಹಿಂಗೆ ನಾ ಹ್ಯಾರೇ ಇಷ್ಟ ಆಯ್ತು ಗೈಸ್ ಒಂಥರ ಮುದ್ದೆ ತೋಜು ಎಸ್ ತೆಗ್ಲು ಬಾಡ್ಗ he is coming ನನ್ನ ಹತ್ತಿರ ಗೈಸ್ ರೆಡಿ ಆದಂಡು ಹೆಂಗೆ ಕರ್ಲಿ ಬಡ್ಸಿರ್ತೀನಿ ನಾನು ನಾರ್ಮಲ್ ಗುಜಲ್ಲ ಅದ ಸೊ ಗೈಸ್ ರೆಡಿ ಆದಂಡು ಶಿ ಮರಲೇಲೆ ಕವನ ಹೆಂಗೆ ಸೀರೆ ತೂತ 4 ಜನ ಆಡ್ತು ಬೇರೆ
ಆಮೇಲೆ ಮಾಡಿದ್ರು ಸೀರೆ ಏನ ಕಾರ್ಲಿದ ಅವಸ್ಥೆದಿಲ್ಲ ಗೈಸ್ ಇದು ಹೊಡ್ಸಿತೇನೆ ಹಿಂಗೆ ಕಡೆ ಏಸೋ ಹೊಂದಿತ್ತು ರೂಮ್ ಬಟ್ಟ ಗೈಸ್ ಮದುವೆ ಕೊಂಡುಂಟದೆ ಫಸ್ಟ್ ಬರ್ಪುನ ಯಾನಿಡಿ ವಿರಾಂತುಯ ಇಂಚಾದ ಈಗಲೈತೆ ಒನಸ್ಪುರ ಗೈಸ್ ಒನಸಾಣಿಗೆಲ್ಲ ಕುಲೋ ಅಂತ ಮುಲು ನಾನಾ